ಖುಷಿ ಆಗ್ತಾಯಿದೆ. ಅಂದರೆ ಆರಂಭಕ್ಕೆ ನಾವು ಇದು ಮಾಡುವಾಗ ಒಂದು 100 ಶೋಸ್ ಆಗ್ಬೋದು ಅಂತ ಎಣಿಸಿದೆವು. ಮತ್ತು ವೇಗ ನೋಡೋಕೆ ಗೊತ್ತಾಯಿತು 200, 300, 400, ಈಗ 500 ಆಯಿತು. ಮೋಸ್ಟ್ಲಿ ಡಿಸೆಂಬರ್ ಎಂಡಿಗೆ 600ಕ್ಕೆ ಗಡಿ ದಾಟ್ತದೆ. ಆಮೇಲೆ ಇನ್ನು ಗಲ್ಫ್ ಕಂಟ್ರಿ ರಿಪೀಟ್ ಶೋಸ್ ಇದೆ, ದುಬೈ, ಮಸ್ಕತ್ ಎಲ್ಲ. ಅಂದರೆ ಜನವರಿ 24ಗೆ ಮಲಯಾಳಂ ಆವೃತ್ತಿ ಫಸ್ಟ್ ಶೋ ಪಾಲಕ್ಕಾಡಲ್ಲಿ ಆಗ್ತದೆ, ಕೇರಳದು. ಇಲ್ಲಿ ಮಂಗಳೂರಲ್ಲಿನೂ ಇದೆ, ಮಂಗಳೂರು ಪುರಭವನದಲ್ಲಿ. ನನಗೆ ನಾನೊಂದು ಟಾರ್ಗೆಟ್ ಮಲಯಾಳಂ ಒಂದು 100 ಶೋಸ್ ಅಂತ ಇಟ್ಟುಕೊಂಡಿದ್ದೇನೆ. ಮತ್ತು ಕುಂದಾಪುರದಲ್ಲಿ ನನಗೆ ಡೇಟ್ ಕೊಡಲಿಕ್ಕೆ ಆಗಲಿಲ್ಲ, ಕನ್ನಡದ ಕುಂದಾಪುರ, ಬ್ಯಾಂಗ್ಳೂರು ಮತ್ತು ಉತ್ತರ ಕರ್ನಾಟಕಕ್ಕೆ ಒಂದು 700-800 ಶೋ ಆ ಥರ ಕವರ್ ಮಾಡಿ. ಇನ್ನೂ ಇಲ್ಲಿ ಡೇಟ್ ಸಿಗದ ತುಂಬ ಸಂಘ ಸಂಸ್ಥೆಗಳಿವೆ. ಟೋಟಲ್ 1000 ಏನಾದರೂ ಮಾಡಿ ನಾವು ರೀಚ್ ಆಗ್ತೇವೆ. ಒಂದು ವೇಳೆ ಸ್ಪೀಡ್ ಕಡಿಮೆ ಆದರೆ ಆ ಟೈಮಿಗೆ ಮಲಯಾಳಂ ಆದ ಕೂಡಲೇ ಮರಾಠಿಯನ್ನು ಬಿಟ್ಟು ಬಾಂಬೆ ಟೂರ್ ಮಾಡ್ತೀವಿ ಅಂತೇಳಿ. ಈಗ ನೀವು ಪಂಚಭಾಷೆಗಳಲ್ಲಿ ಹೌದು. ನನ್ನೊಂದು ಆಸೆ ಏನಂತೇಳಿದರೆ, ಜಗತ್ತಿನ ರಂಗಭೂಮಿಯಲ್ಲಿ ನಾವು ಏನೂ ಅಲ್ಲ, ಮರಾಠಿ ರಂಗಭೂಮಿ ಎದುರು ನಾವು ಏನೂ ಅಲ್ಲ. ಸೈರಿ ಸೈ, ಆಲ್ ದಿ ಬೆಸ್ಟ್ ಅಂತ ನಾಟಕಗಳು, ಅಥವಾ ನಾನು ಮರಾಠಿ ನಾಟಕಗಳನ್ನು ತುಂಬ ನೋಡಿದ್ದೇನೆ. ಈ ನಾಟಕಗಳೆಲ್ಲ ರೆಕಾರ್ಡ್ ಮಾಡಿದೆ ಇದು. ಆದರೆ ಆ ನಾಟಕ ಸೈರಿ ಸೈ ಮರಾಠಿಯಲ್ಲಿ ಒಂದು ತಂಡ ಮಾಡಿದರೆ, ಗುಜರಾತಿಯಲ್ಲಿ ಬೇರೆ ತಂಡ ಮಾಡ್ತದೆ, ಹಿಂದಿಯಲ್ಲಿ ಬೇರೆ ತಂಡ ಮಾಡ್ತದೆ, ಇಂಗ್ಲೀಷ್ನಲ್ಲಿ ಬೇರೆ ತಂಡ ಮಾಡ್ತದೆ, ಈ ಥರ ಹೋಗುತ್ತೆ ಅದು. ಆದರೆ ಇಲ್ಲಿ ಜಗತ್ತಿನಲ್ಲಿ ಒಂದೇ ತಂಡ 5 ಭಾಷೆಯಲ್ಲಿ ಮಾಡುವಂಥದ್ದು ಪ್ರಪ್ರಥಮ. ನಾನು ತುಂಬ ವೆರಿಫೈ ಮಾಡಿದೆ. ಆ ದಾಖಲೆಗೆ ನಾವು ತುಳುವರು ಯಾಕೆ ಹೋಗಬಾರ್ದು ಅಂತೇಳಿ, ನಮ್ಮ ತುಳುನಾಡಿಗೆ ಒಂದು ರೆಕಾರ್ಡ್ ಬೇಕು ನನಗೆ, ಅದು ರಂಗಭೂಮಿದು ಒಂದು. ಆ ಪ್ರಯತ್ನದಲ್ಲಿದ್ದೇನೆ ನಾನು. ಈಗ ಯಾವ ರೀತಿಯ ದಾಖಲೆ ಅಂತ ಈಗ ಪಂಚಭಾಷೆ ಅಂದರೆ ಬೇರೆ ನಾಟಕಗಳು ಬೇರೆ ಭಾಷೆಗೆ ಇದಾಗಿದೆ, ಭಾಷಾಂತರ ಆಗಿದೆ. ಆದರೆ ಈಗ ಉದಾಹರಣೆ ಸೈರಿ ಸೈ ನಾಟಕ ಅದನ್ನು ನಾನು ಅಸಲಿಯರ್ ಅಂತ ಇಲ್ಲಿ ಮಾಡಿದ್ದೆ. ನಾನು ಮರಾಠಿದು 2 ನಾಟಕ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೆ. ಸೈರಿ ಸೈ ನಾಟಕ ಮರಾಠಿಯಲ್ಲಿ ಕೇದಾರ್ ಶಿಂದೆ ಮಾಡಿದರೆ, ಗುಜರಾತಿಯಲ್ಲಿ ಬೇರೆ ಕಲಾವಿದರು ಮಾಡ್ತಾರೆ, ಹಿಂದಿಯಲ್ಲಿ ಬೇರೆ ಮಾಡ್ತಾರೆ, ಆ ಥರ ಆಗುತ್ತೆ. ಬಟ್ ಇಲ್ಲಿ ಇದೇ ಕಲಾವಿದರು 5 ಭಾಷೆಯಲ್ಲಿ ಅಭಿನಯಿಸೋದು ಇದು ಪ್ರಪ್ರಥಮ. ಇದು ನಾನು ವೆರಿಫೈ ಮಾಡಿದ ಲೆಕ್ಕದಲ್ಲಿ ಟ್ರೈ ಮಾಡ್ತೇನೆ. ನಾನು ರೆಕಾರ್ಡ್ಸ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡ್ತೇನೆ. ಮತ್ತು ಒಂದೇ ದಿನದಲ್ಲಿ ಪುರಭವನದಲ್ಲಿ 3 ಅಥವಾ 4 ಭಾಷೆಯ ನಾಟಕಗಳನ್ನು ನಿರಂತರವಾಗಿ, ಬೆಳಿಗ್ಗೆ ಆರಂಭ ಆದರೆ ತುಳು ವರ್ಷನ್ ಆಯಿತು, ತುಳು ವರ್ಷನ್ ಎಂಡ್ ಆದ ಕೂಡಲೇ ಸ್ಟಾಪ್ ಇಲ್ಲ, ಬ್ರೇಕ್ ಇಲ್ಲ, ಅದಾದ ಕೂಡಲೇ ಕನ್ನಡ ವರ್ಷನ್, ಅದಾದ ಕೂಡಲೇ ಮಲಯಾಳಂ ವರ್ಷನ್, ಈ ಥರ ಒಂದು ಮಾಡಿ ಅದು ಒಂದು ರೆಕಾರ್ಡ್, ಲಿಮ್ಕಾ ರೆಕಾರ್ಡಿಗೆ ಹೋಗಬೇಕಂತ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದೀನಿ ನಾನು. ಸೊ ನೀವು ದಾಖಲೆಗಳ ಹತ್ರ ಹೋಗ್ತಾ ಇರಬೇಕಾದ್ರೆ ಈಗ ಶಿವದೂತಗಳಿಗೆ ಯಕ್ಷಗಾನ ರೂಪದಲ್ಲಿ ಕೂಡ ಪ್ರಸ್ತುತ. ಹೌದು. ಸೊ ಅದರ ಬಗ್ಗೆ ಯಕ್ಷಗಾನ ಏನಂತ ಹೇಳಿದರೆ, ಬಪ್ಪನಾಡು ಮೇಳದವರು ನನ್ನನ್ನು ಸಂಪರ್ಕ ಮಾಡಿದರು. ನಾವು ಟೈಟ್ಲ್ ನಮಗೆ ಬೇಕಂತೇಳಿ, ತಗೊಳ್ಳಿ ಅಂತ ಹೇಳಿದೆ. ಅಂದರೆ ನಮಗೆ ಒಂದು ಬೇಕಾದಷ್ಟು ಒಂದು ಅನ್ನ ಸಿಗುವಾಗ ಇನ್ನೊಬ್ಬರಿಗೆ ಅದರಿಂದ ಲಾಭ ಆಗ್ತದೆ ಅಂತಂದರೆ ನಾವು ಕೊಟ್ಟು ಬಿಡಬೇಕು. ಅದನ್ನು ನಮಗೇನು ಕಡಿಮೆ ಆಗೋದಿಲ್ಲ, ಅದರಲ್ಲಿ ಹೆಚ್ಚೇ ಆಗ್ತದೆ ಅದರಲ್ಲಿ. ಮತ್ತು ಒಂದು ಯಕ್ಷಗಾನ ರೂಪದಲ್ಲಿ ನೋಡುವಂಥ ಆಸೆ ನನಗೆ ಕೂಡ ಇತ್ತು ಅದು. ಮತ್ತು ಕಥೆಯನ್ನು ಕೇಳಿದರು, ಕಥೆಯನ್ನು ಕೊಟ್ಟೆ. ಒಂದು ಪ್ರದರ್ಶನಕ್ಕೆ ಸ್ವರ ಶೆಟ್ಟಿಯನ್ನು ಅಭಿನಯಿಸಲಿಕ್ಕೆ ಹೇಳಿದರು. ಓಕೆ, ಒಂದು ಓಪನಿಂಗ್ ಒಳ್ಳೆ ಸಿಗೋದಂತಾದರೆ ಹೋಗಲಿ ಅಂತ. ಈ ಥರ ಆರಂಭ ಆಗಿದೆ. ಆದರೆ ಅವರಿಗೂ ತುಂಬ ಪ್ರದರ್ಶನಗಳು ಬುಕ್ ಆಗಿದೆ. ಈಗ ನನಗೆ ಅವರ ತಂಡದಿಂದ ಒಂದು 10 ಶೋ ಬಾಂಬೆಗೆ ನನಗೆ ಬುಕ್ಕಿಂಗ್ ಬಂತು. ನಾನು ಕೇಳಿದೆ ಅವರಿಗೆ. ಆದರೆ ಅವರಿಗೆ ಬಾಂಬೆ ಈಗ ಮಾಡುವಂಥ ಸ್ಥಿತಿಯಲ್ಲಿಲ್ಲ, ಇಲ್ಲಿದ್ದು ಡೇಟ್ ಅವ್ರದ್ದು ಏನೋ ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳಿದರು ಅವರು. ಯಕ್ಷಗಾನ ಹೌದು. ಈಗ ನಾಟಕ ರಂಗದಿಂದ ಯಕ್ಷಗಾನ ರಂಗದ ಮುಖಾಂತರ ಈಗ ತುಂಬ ಪ್ರಸ್ತುತ. ನನಗೆ ಒಂದು ಆಸೆ ಇತ್ತು, ಒಂದು ಯಕ್ಷಗಾನಕ್ಕೆ ಒಂದು ಪ್ರಸಂಗ ಬರಿಬೇಕಂತೇಳಿ ಮೊದಲಿನಿಂದಲೂ. ಅದು ಆಗಲಿಲ್ಲ, ನನಗೆ ಸಮಯದ ಅವಕಾಶ ಸಿಗಲಿಲ್ಲ. ಆದರೆ ಈ ಮೂಲಕ ನಾನು ಯಕ್ಷಗಾನದೊಂದು ನಿಕಟ ಸಂಪರ್ಕ ಇಟ್ಟುಕೊಂಡೆ ನಾನು. ಹೌದು. ಯಕ್ಷಗಾನದವ್ರ ಸಂಪರ್ಕ ಇದೆ. ಈಗ ಪಟ್ಲ ಸತೀಶಣ್ಣಂದು ಸಂಪರ್ಕ ಇದೆ, ಬಂಟ್ವಾಳ ಜಯರಾಮಾಚಾರ್ಯ ಅವ್ರದ್ದಿದೆ, ದಾಸಣ್ಣಂದು ಇದೆ, ಅಶೋಕ್ ರೈ ಸರಪಾಡಿ ಅವ್ರದ್ದಿದೆ. ಆದರೆ ನನಗೆ ಯಕ್ಷಗಾನದಲ್ಲಿ ಒಂದು ಪ್ರಸಂಗ ಜೀವನದಲ್ಲಿ ಒಂದು ಬರಿಬೇಕಂತ ಆಸೆ ಇದೆ. ಆಗ್ತದೆ ಇಲ್ವೋ ಗೊತ್ತಿಲ್ಲ. ಈಗ ಯಕ್ಷಗಾನ ನಾಟಕ ಎರಡರಲ್ಲಿ ಕೂಡ ಶಿವದೂತಗಳಿಗೆ ಈಗ ಮಿಂಚ್ತಾ ಇದೆ. ಹೌದು. ಸೊ ಈಗ ಭವಿಷ್ಯದಲ್ಲಿ ಸಿನಿಮಾ ರಂಗದಲ್ಲಿ ಕೂಡ ಸಿನಿಮಾ ಮಾಡ್ತೇನೆ ನಾನು. ಸಿನಿಮಾ ಟೈಟ್ಲ್ ರಿಜಿಸ್ಟರ್ ಮಾಡಿ ಇಟ್ಟಿದ್ದೇನೆ. ಬಟ್ ನಾಟಕದ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಯಾವಾಗ ಆಗುತ್ತೆ ಆವಾಗ ಮಾಡ್ತೇನೆ, ಅದಕ್ಕಿಂತ ಮೊದಲು ಮಾಡೋದಿಲ್ಲ. ಅಂದರೆ ಈಗ ಶಿವದೂತಗಳಿಗೆ ವೇದಿಕೆಯಲ್ಲಿ ಪ್ರಸ್ತುತಿ ಮಾಡಿದ್ದಕ್ಕಿಂತ ಸಿನಿಮಾ ಅಂತ ಬಂದಾಗ ತುಂಬ ಹೈರ್ ಆ್ಯಂಡ್ ಗ್ರಾಫಿಕ್ಸ್ಗಳನ್ನು ತುಂಬ ನಮಗೆ ಇಲ್ಲಿ ಸಾಧ್ಯತೆ ಯಾವುದು ಆಗೋದಿಲ್ಲ ಅದನ್ನು ಸಿನಿಮಾದಲ್ಲಿ ತೋರಿಸ್ಬೋದು. ಆದರೆ ನನ್ನ ಒಲವು ರಂಗಭೂಮಿ ಹತ್ತಾನೆ. ಯಾಕಂತ ಹೇಳಿದರೆ ರಂಗಭೂಮಿಯಲ್ಲಿ ನಾವು ಕಷ್ಟಪಟ್ಟು ಮಾಡೋದನ್ನು ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಸಿನಿಮಾದಲ್ಲಿ ಗ್ರಾಫಿಕ್ CG ಏನು ಮಾಡಿ ಆದರೂ ಮಾಡ್ಬೋದು. ಅದಕ್ಕೆ ಜನ ಅಷ್ಟೊಂದು ಮೆಚ್ಚುಗೆ ಕೊಡಲಿಕ್ಕೆ ಇಲ್ಲ ಅಂತೇಳಿ ಅನಿಸ್ತದೆ. ಆದರೂ ಸಿನಿಮಾ ರೂಪದಲ್ಲಿ ನೋಡಬೇಕಂತೇಳಿ ತುಂಬ ಜನರ ಬಯಕೆ ಇದೆ. ಅದು ಒಂದು ನೋಡೋ ದೇವರು ಯಾವ ಸಮಯದಲ್ಲಿ ಆಗ್ಬೋದು ಅಂತ ಅದು ಹೇಳೋಕ್ಕಾಗೋದಿಲ್ಲ. ಈಗ ನಾಳ್ದು 600 ಆದಮೇಲೆ ಜನವರಿಲಿ ಮಲಯಾಳಂ ಆದಮೇಲೆ ನಾನೊಂದು ನಿಗದಿತ ಸಮಯ ಹೇಳ್ಬೋದು ನಾನು. ಯಾಕೆ ಹೇಳಿದರೆ ಈಗ ನಿನ್ನೆ ಹೊಸ ನಾಟಕ ಬಿಟ್ಟೆ ಮೈತಿದಿ, ಅದು ತುಂಬ ಸಕ್ಸಸ್ ಆಯಿತು, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿತ್ತು. ಅದಕ್ಕೆ ಡೇಟ್ಸ್ ಇಲ್ಲ ಇವಾಗ. ಇವತ್ತು ನಾಳೆ 2 ಡೇಟ್ ಇದೆ, ಮತ್ತು ಗುಳಿಗೆ ಇದೆ ಮಧ್ಯದಲ್ಲಿ, ಬುಕ್ ಆದದ್ದು ಇದೆ.
ಆದ ಕಾರಣ ಮೈತಿದಿ ಹೇಗೆ ಹೋಗ್ತದೆ, ಶಿವದತ್ತಗಳಿಗೆ ಹೇಗೆ ಹೋಗ್ತದೆ, ಇನ್ನು ಮಣಿಕಂಠ ಮಹಿಮೆ ಸ್ವಲ್ಪ ಬುಕ್ಕಿಂಗ್ ಇದೆ. ಆದ ಕಾರಣ ಡೇಟ್ಸ್ ಹೊಂದಾಣಿಕೆ ಮಾಡಿಕೊಂಡು 1,000 ಗಡಿ ದಾಟುದಂತೂ ಖಚಿತ. ಈಗ ಇಷ್ಟು 500 ಶೋಗಳನ್ನು ಮಾಡಿದರೆ ಈಗ ಒಂದೇ ಕಡೆ ಎರಡೆರಡು ಒಂದೇ ಊರಲ್ಲಿ ಮೂರು ಮಾಡಿದ್ದೇವೆ. ಹೌದು. ಈಗ ನಿಮ್ಮ ತಂಡದ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ಪ್ರದರ್ಶನ ಆಗಿ ಎರಡನೇ ಪ್ರದರ್ಶನಕ್ಕೆ ಹೋಗಿ ಎರಡನೇ ಪ್ರದರ್ಶನದವ್ರು ಹೇಳ್ತಾರೆ ಅಲ್ಲಿ ಮಾಡಿ ಬಂದಿದ್ದೀರಿ, ಸ್ವಲ್ಪ ಇಲ್ಲಿ ಒಳ್ಳೇದು ಮಾಡಿ ಅಂತೇಳಿ. ಆ್ಯಕ್ಚುಲಿ ಸೆಕೆಂಡ್ ಶೋಗೆ ಇವರಿಗೆ ಜೋಶ್ ಇನ್ನೂ ಜಾಸ್ತಿ ಇರ್ತದೆ, ಯಾರದ್ದು ಎನರ್ಜಿ ಕಡಿಮೆ ಆಗೋದಿಲ್ಲ. ಅದು ನಮ್ಮ ತಂಡದೊಂದು ಪ್ಲಸ್ ಪಾಯಿಂಟ್, ನಮ್ಮ ಕಲಾವಿದರದ್ದು. ಈಗ ಸ್ವರಾಜ್ ಶೆಟ್ಟಿ ಅಷ್ಟು ಎಫರ್ಟ್ ಆಗ್ತಾರೆ, ಎನರ್ಜಿ ಆಗ್ತಾರೆ. ಸೆಕೆಂಡ್ ಶೋಗೆ ಅದೇ ಎನರ್ಜಿ ಇರ್ತದೆ. ನಾನು 3 ಶೋ ಆಗುವಾಗ ನಾನು ಅವರನ್ನು ಅಬ್ಸರ್ವ್ ಮಾಡಿದ್ದೇನೆ. 3ನೇ ಶೋದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಎಫರ್ಟ್ ಹಾಕಿದ್ದಾರೆ. ಅದು ಆಡಿಯನ್ಸೇ ಹೇಳಿದ್ದಾರೆ, ನೋಡಿದವರು 2 ಪ್ರದರ್ಶನವನ್ನು ನಿರಂತರವಾಗಿ ನೋಡಿದವರು ಹೇಳಿದ್ದಾರೆ ಆಗದಷ್ಟಿಗೆ ಜಾಸ್ತಿ ಎನರ್ಜಿ ಇದೆ ಅಂತೇಳಿ. ಅದೊಂದು ನಮ್ಮ ಆರ್ಟಿಸ್ಟಿಗಿಂತಲೂ ನಾನು ಹೇಳಿದ್ದು ಅದಕ್ಕೆ ಒಂದು ದೈವದ ಅಭಯ ಇದೆ, ಇದು ಅನುಗ್ರಹ ಇದೆ. ಆ ಕಾರಣದಿಂದ ಮಾತ್ರ ಸಾಧ್ಯ ಆಯ್ತದೆ, ಇಲ್ಲದ್ರೆ ಸಾಧ್ಯ ಆಗಲಿಕ್ಕಿಲ್ಲ ಅದು ಅಷ್ಟೇ. ಇದು ನಿಮ್ಮ ಈಗ ಶೋಧಕಗಳಿಗೆ ಓವರಾಲ್ ಆಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ನನಗೆ ರಂಗಭೂಮಿಗೆ ಬಂದದ್ದಕ್ಕೆ ನನ್ನ ಜೀವನ ಸಾರ್ಥಕ. ಯಾಕೆಂತ ಹೇಳಿದರೆ ಒಂದೇ ಒಂದು ಕಾಮಿಡಿ ಡೈಲಾಗ್ ಇಲ್ಲದೆ ಒಂದು 2 ಗಂಟೆ ನಾವೊಂದು ದೈವದ ಕಥೆಯನ್ನು ಹಿಡಿದು ರಂಗಭೂಮಿಯಲ್ಲಿ ಇನ್ನು ಮುಂದೆ ಈ ರೆಕಾರ್ಡನ್ನು ಬಹುಶಃ ನನಗೇ ಅದನ್ನು ದಾಟಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ, ಬೇರೆಯವರಿಗೂ ಇರಲಿಕ್ಕೆ ಆಗ್ಬೋದೋ ಏನಂತ ಗೊತ್ತಿಲ್ಲ, ಹೇಳಲಿಕ್ಕಾಗೋದಿಲ್ಲ. ನಾಳೆ ಹೊಸ ಯುವಕರು ಬಂದು ಮಾಡ್ಬೋದು. ಆದರೆ ಸದ್ಯದ ಮಟ್ಟಿಗೆ ಒಂದು ವೇಳೆ ದಾಖಲೆ ಮೀರಿದ್ರು ಶಿವದೂತಗಳಿಗೆ ಒಂದು ಮೈಲುಗಲ್ಲಾಗಿ ಉಳಿತದೆ. ಯಾಕೆ ಹೇಳಿದರೆ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ನೋಡಿದ, ಅತಿ ಹೆಚ್ಚು ಪ್ರದರ್ಶನ ಕಂಡ ಪ್ರಪ್ರಥಮ ನಾಟಕ ಶಿವದೂತಗಳಿಗೆ. ಮತ್ತು ಒಂದು ನಂಬರ್ ಆಫ್ ಇದು ಏನಂದರೆ ಒಬ್ಬರು 5 ಸಲ ಮಿನಿಮಮ್, 6 ಸಲ ಮಿನಿಮಮ್, 20-30 ಸಲ ನೋಡಿದ ಪ್ರೇಕ್ಷಕರು ಇದ್ದಾರೆ. ಆ ಥರ ಒರಿಯರ್ ದೊರೆ ಅಸಲಿಗೂ ನಮಗೆ ಸಿಗಲಿಲ್ಲ. ಉದಾಹರಣೆ ಬ್ಯಾಂಗ್ಳೂರಲ್ಲಿ ಒರಿಯರ್ ದೊರೆ ಅಸಲ್ ಅತಿ ಹೆಚ್ಚು ಹೇಳಿದರೆ 3 ಪ್ರದರ್ಶನ ಆದದು. ಇದು ಈಗಾಗಲೇ 11 ಪ್ರದರ್ಶನ ಆಯಿತು. ಇನ್ನೂ ಮಾಡೋದಿದ್ರೆ ಒಂದು 15 ಪ್ರದರ್ಶನ ಡೇಟ್ ಇದ್ದರೆ, ಸಂಡೇ ಇದ್ದರೆ ಸಿಗುತ್ತೆ. ಇದೊಂದು ಒಳ್ಳೆ ಬೆಳವಣಿಗೆ ಅದು.